ನಮ್ಮ ಆರೋಗ್ಯಕರ್ತರು ಮನೆ ಮನೆಗೆ ತೆರಳಿ ಆರೋಗ್ಯದ ಬಗ್ಗೆ ವಿಚಾರಿಸಿದ್ರು ಆರೋಗ್ಯ ಸಮಸ್ಯೆಯ ಬಗ್ಗೆ ಮನೆ ಮಂದಿ ಅವರಲ್ಲಿ ಹೇಳಿಕೊಳ್ಳುತ್ತಿಲ್ಲ. ಆ ಕಾರಣದಿಂದಾಗಿ ಸಮಸ್ಯೆ ಮತ್ತಷ್ಟು ಉಲ್ಬಣಗೊಳ್ಳುತ್ತಿದ್ದು, ಈ ಬಗ್ಗೆ ಜನರು ನಮ್ಮೊಂದಿಗೆ ಸಹಕರಿಸಿದರು ಎಂದಾದರೆ ಕೋವಿಡ್ ತಡೆಗೆ ಅನುಕೂಲವಾಗುತ್ತದೆ ಎಂಬುದಾಗಿ ಪಡುಬಿದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರ ವೈದ್ಯಾಧಿಕಾರಿ ರಾಜಶ್ರೀ ಕಿಣಿ ಹೇಳಿದ್ದಾರೆ. ಅವರು ಹೆಜಮಾಡಿ ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೋವಿಡ್-19 ವಿರುದ್ಧದ ಕಾರ್ಯಪಡೆಯ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇಷ್ಟರಲ್ಲಿ ಹೆಜಮಾಡಿಯ ಎಸ್ಎಸ್ ರಸ್ತೆ ಪ್ರದೇಶವನ್ನ ಕಂಟೈನ್ಮೆಂಟ್ ವಲಯವೆಂದು ಘೋಷಿಸಲಾಗಿದೆ. ಕಾರಣ ಒಂದೇ ಮನೆಯ 5 ಮಂದಿಗೆ ಸೋಂಕು ತಗುಲಿದ್ದರಿಂದ ಆ ಘೋಷಣೆಯಾಗಿದ್ದು, ಇದೀಗ ನಿಯಂತ್ರಣದಲ್ಲಿದೆ. ಅಲ್ಲದೆ 2ನೇ ಬಾರಿಯ ಲಸಿಕೆ ಪಡೆಯಲು ಬಾಕಿ ಇದ್ದವರಿಗೆ ದೂರವಾಣಿ ಕರೆ ಮಾಡಿ ಕರೆಯಿಸಿಕೊಳ್ಳಲಾಗಿದ್ದು, ಇದೀಗ 14ರಿಂದ 44 ವರ್ಷದೊಳಗಿನವರಿಗೆ ಜಿಲ್ಲಾಸ್ಪತ್ರೆಗಳಲ್ಲಿ ಈ ಲಸಿಕೆಯನ್ನ ನೀಡುತ್ತಿದ್ದು, ಅದರ ಸದುಪಯೋಗವನ್ನ ಮಾಡಿಕೊಳ್ಳುವಂತೆ ತಿಳಿಸಿದ ಅವರು, ನಮ್ಮ ಆರೋಗ್ಯ ಕೇಂದ್ರದ ಹೆಸರಿನಲ್ಲಿ ನಕಲಿ ಐಡಿಗಳನ್ನು ತೋರಿಸಿ ಪ್ರಯಾಣಿಸುತ್ತಿರುವ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದ್ದು, ನಮ್ಮ ಕೇಂದ್ರದ ಸೀಲ್ ಮತ್ತು ನನ್ನ ಸಹಿ ಹಾಗೂ ಅವರ ಐಡಿ ಕಾರ್ಡ್ನ ಸ್ಕ್ಯಾನ್ ಮಾಡಿದ ಪ್ರತಿ ಸಹಿತ ಪ್ರಯಾಣ ಪತ್ರವನ್ನು ನೀಡುತ್ತಿದ್ದು, ಈ ಬಗ್ಗೆ ಪರಿಶೀಲಿಸುವಂತೆ ಸಭೆಯಲ್ಲಿದ್ದ ಪೊಲೀಸರಲ್ಲಿ ವಿನಂತಿಸಿದ್ದಾರೆ. ಕಂಟೈನ್ಮೆಂಟ್ ಝೋನ್ ಅಂದ್ರೆ ಡೈಲಿ ಅಲ್ಲಿ 14 ಡೇಸ್ ILI ಸರ್ವೆ ನಡೀತದೆ. ಮತ್ತೆ ನಾವು ಅದನ್ನ ಸರ್ವೆ ಮಾಡ್ತಾ ಇರ್ತೇವೆ. ಮತ್ತೆ ಅಲ್ಲಿ ಏರಿಯಾ ಪ್ರೈಮರಿ ಕಾಂಟ್ಯಾಕ್ಟ್ಸ್ ತೆಗಿತಾ ಇರ್ತೇವೆ. ಸೊ ಹೀಗೆ ನೋಡಿ ಆ ಏರಿಯಾದಲ್ಲಿ ಕಂಟ್ರೋಲ್ ಹಾಗೆ ಮಾಡಿದ್ವಿ. ಈಗ ಮಿಕ್ಕಿದ ಏರಿಯಾದಲ್ಲಿ ಆಗಿತ್ತು, ಅದನ್ನು ನಾವು ಮಾಡಿ ಕಂಟ್ರೋಲ್ ಅಲ್ಲಿ ಮಾಡಿದ್ವಿ. ಸೊ ಈಗ ಹೆಜಮಾಡಿಯಲ್ಲಿ ಸಹ ಒಂದು ಕಂಟೈನ್ಮೆಂಟ್ ಝೋನ್ ನಾವು ಮಾಡಿದ್ವಿ. ಮತ್ತೆ ಪ್ರೈಮರಿ ಕಾಂಟ್ಯಾಕ್ಟ್ ಏನಿರ್ತದೆ ನಾವು ಅದು ಸ್ವಾಬ್ಸ್ ಅನ್ನು ತೆಗಿತಾ ಇದ್ದೇವೆ. ಮೊನ್ನೆ ಸಹ ಹಾಗೆ 72 ಜನರನ್ನು ಏನು ಸ್ವಾಬ್ ಟೆಸ್ಟ್ ಮಾಡಿದ್ವಿ. ಅದರಲ್ಲಿ ಸ್ವಲ್ಪ ಜನ ಪಾಸಿಟಿವ್ ಬಂತು, ಮತ್ತು ಕೆಲವರು ಮ್ಯಾಕ್ಸಿಮಮ್ ಜನ ನೆಗೆಟಿವ್ ಸಹ ಬಂತು. ಸೊ ಆದಷ್ಟು ನಾವು ಎಲ್ಲಿ ನಮಗೆ ಕೇಸಸ್ ಆಕ್ಟಿವ್ ಕೇಸಸ್ ಇದೆ ಅಲ್ಲಿ ILI ಸರ್ವೇಸ್ ನಡೀತಾ ಇದೆ. ಈ ಸಂದರ್ಭ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ PDOಗಳು ಹಾಜರಿದ್ದರು. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರೆ.